ನಮಸ್ತೆ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆಲ್ಲ ಎಂಚೋಲ್ಲರು ಸೌಖ್ಯತೆ. ದುನಿಪು ಯೂಟ್ಯೂಬ್ ಚಾನಲ್ನ ಕನ್ನಡದಲ್ಲಿ ತುಳು ಕಲಿಯಿರಿ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಬೇಸಿಗೆಯ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ನಾನು, ಯಾಕಂದರೆ ಈ ಬೇಸಿಗೆಯ ವಾತಾವರಣವನ್ನು ಎಲ್ಲರೂ ಅನುಭವಿಸಿದವರೇ ಅಲ್ವಾ. ಹಾಗಾಗಿ ನಾವು ನೇರವಾಗಿ ಕೆಲವೊಂದು ವಾಕ್ಯಗಳತ್ತ ಹೋಗೋಣ. ಎಂಥದೇ ಮಾಡಿದರೂ ಈ ಬೇಸಿಗೆ ಕಾಲದ ಸೆಕೆ ಅಂತೂ ತಡ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ ಮಾರೆ. ಇವತ್ತು ಕೂಡ ಬೇಸಿಗೆ ಕಾಲದ ಬಗ್ಗೆನೇ ಮಾತಾಡೋಣ, ಯಾಕಂದರೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಅಷ್ಟೇ. ಮೊದಲನೇ ವಾಕ್ಯ, ಈ ಸಲದ ಬೇಸಿಗೆ ತುಂಬ ಕಷ್ಟ ಕೊಡುತ್ತಿದೆ. ಈ ಸಲದ ಬೇಸಿಗೆ ತುಂಬ ಕಷ್ಟ ಕೊಡುತ್ತಿದೆ. ಅದನ್ನು ತುಳುವಲ್ಲಿ ಹೀಗೆ ಹೇಳೋದು: ಈ ಸರ್ತಿದ ಅರೆಗಾಲ ಮಸ್ತ್ ಭಂಗ ಕೊರೊಂದುಂಡು. ಈ ಸರ್ತಿದ ಅರೆಗಾಲ ಮಸ್ತ್ ಭಂಗ ಕೊರೊಂದುಂಡು. ನಾವು ತುಳುವಲ್ಲಿ ಕಷ್ಟಕ್ಕೆ ಭಂಗ ಅಂತ ಹೇಳ್ತೇವೆ. ಆಮೇಲೆ ನೆಕ್ಸ್ಟ್ ವಾಕ್ಯ, ಐಸ್ ಕ್ರೀಮ್ ತಿನ್ನಲು ಮನಸ್ಸಾಗುತ್ತಿದೆ. ನನಗೆ ಐಸ್ ಕ್ರೀಮ್ ತಿನ್ನಲು ಮನಸ್ಸಾಗುತ್ತಿದೆ. ಎಂಕ್ ಐಸ್ ಕ್ರೀಮ್ ತಿನ್ನಿಯರೆ ಮನಸ್ಸಾವೊಂದುಂಡು. ಎಂಕ್ ಐಸ್ ಕ್ರೀಮ್ ತಿನ್ನಿಯರೆ ಮನಸ್ಸಾವೊಂದುಂಡು. ಮುಂದಿನ ವಾಕ್ಯ, ಫ್ಯಾನ್ ಹಾಕಿದರೂ ಬಿಸಿ ಗಾಳಿಯೇ ಬರುತ್ತಿದೆ. ಫ್ಯಾನ್ ಹಾಕಿದರೂ ಬಿಸಿ ಗಾಳಿಯೇ ಬರುತ್ತಿದೆ. ಇದನ್ನು ತುಳುವಲ್ಲಿ ಫ್ಯಾನ್ ಪಾಡಂಡಲ ಬೆಚ್ಚ ಗಾಳಿಯೇ ಬರೊಂದುಂಡು. ಫ್ಯಾನ್ ಪಾಡಂಡಲ ಬೆಚ್ಚ ಗಾಳಿಯೇ ಬರೊಂದುಂಡು. ಹಾಗೆ ಮುಂದಿನ ವಾಕ್ಯ, ನೀರು ಕುಡಿದು ಕುಡಿದು ಹೊಟ್ಟೆ ತುಂಬುತ್ತದೆ. ನೀರು ಕುಡಿದು ಕುಡಿದು ಹೊಟ್ಟೆ ತುಂಬುತ್ತದೆ. ನೀರು ಪರ್ದು ಪರ್ದು ಬಂಜಿ ಜಿಂಜುಂಡು. ನೀರು ಪರ್ದು ಪರ್ದು ಬಂಜಿ ಜಿಂಜುಂಡು. ಹಾಗೆ ಮುಂದಿನ ವಾಕ್ಯ ಏನಂದರೆ, ಈ ಬಿಸಿಲಿಗೆ ಹೊರಗಡೆ ಹೋಗೋದು ಅಂದರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ. ಈ ಬಿಸಿಲಿಗೆ ಹೊರಗಡೆ ಹೋಗೋದು ಅಂದರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ. ಈ ದೊಂಬುಗು ಪಿದೈ ಪೋಪುನು ಪಂಡ ಬನಲೆಡ್ದು ಸೂಕು ಬೂರ್ಲಕ. ಈ ದೊಂಬುಗು ಪಿದೈ ಪೋಪುನು ಪಂಡ ಬನಲೆಡ್ದು ಸೂಕು ಬೂರ್ಲಕ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಸೊಲ್ಮೇಲು ಗೆಳೆಯರೆ.